ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ರಾಜ್ಯಡು ಕೊರೋನಾ ಸೀಕಡು 3 ಜನ ತೀರ್ದಿருந்து ವರದಿಯಾತಂಡು ಬುಧವಾರ 22 ಜನಕ್ಕೆ ಕೊರೋನಾ ಸೀಕಡು ನಿಘಂಟಾದಿತ್ತಂಡು ಕೇಂದ್ರ ಆರೋಗ್ಯ ಮಂತ್ರಿ ಮನ್ಸುಖ್ ಮಾಂಡವಿಯ ರಾಜ್ಯಲಿನ ಆರೋಗ್ಯ ಮಂತ್ರಿಯರ್ನ ಒಟ್ಟುಗು ವಿಡಿಯೋ ಪಾತ್ರಕತೆ ನಡಪಾದೇರು ರಾಜ್ಯಡು ಕೊರೋನಾ ಸೀಕೆ ಹೆಚ್ಚುನುಂಡು ಸೀಕಡದವರ ಮೂವಿರು ತೀರ್ದೇರು ಪರೀಕ್ಷೆದ ಪ್ರಮಾಣ ಹೆಚ್ಚ ಮಲ್ಪರೆ ನಿರ್ಧಾರದೆ ತೊನ್ನ ರಾಜ್ಯ ಸರ್ಕಾರ ಖಾಸಗಿ ಬುಕ್ಕ ಸರ್ಕಾರಿ ಆಸ್ಪತ್ರೆಲಿನ ಆರೋಗ್ಯ ಕಾರ್ಯಕರ್ತರಿಗೆ ಮಾಸ್ಕ್ ಕಡ್ಡಾಯ ಮಲ್ತದಂಡು ಈ ತುರ್ತಿಗೆ ಅಜ್ಪ ವರ್ಷ ಪ್ರಾಯ ಮಿತ್ತದಕ್ಲೆಗೆ ಮಾಸ್ಕ್ ಕಡ್ಡಾಯ ಮಲ್ತದನ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ದುಂಬಾಳ್ತಿಡು ಗುರುವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡಪಾದು ಸರ್ಕಾರದ ನಡೆ ಗೊತ್ತು ಮಲ್ಪನ ಸಾಧ್ಯತೆ ಉಂಡು ಬುಧವಾರ ರಾಜ್ಯಡು 22 ಜನಕ್ಕೂ ಕೊರೋನಾ ಸೀಕೆ ಉಪ್ಪುನ ಬಗೆಟ್ ಗೊತ್ತಾತಂಡು ಕೇಂದ್ರ ಆರೋಗ್ಯ ಮಂತ್ರಿ ಮನ್ಸುಖ್ ಮಾಂಡವಿಯ ರಾಜ್ಯಲಿನ ಆರೋಗ್ಯ ಮಂತ್ರಿಯರ್ನ ವಿಡಿಯೋ ಪಾತ್ರಕತೆಟ್ಟು ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾಯರಡ ಮಾಹಿತಿ ಕೇಂದೇರು ಬೆಂಗಳೂರು ಆಸ್ಪತ್ರೆಡು ಒರಿ ತೀರ್ದಿರು ಅರೆಗೆ ಶ್ವಾಸಕೋಶ ಸಮಸ್ಯೆ ಉಬ್ಬೆಸ ಟಿಬಿ ಸೀಕ್ಲ ಇತ್ತಂಡು ಹೃದಯ ಸೀಕ್ಲ ಇತ್ತದು ಹೃದಯ ಉಂತುದುಂಡು ಪರೀಕ್ಷೆದ ಪೊರ್ತು ಸೀಕ್ ಗೊತ್ತಾತಂಡು ಅವು JN1 ರೂಪಾಂತರಿ ಜಾತಿ ಅಂದಾಂದು ನಿಘಂಟಾತಜಿ ಅರಣ ಕುಟುಂಬದ 4 ಪರೀಕ್ಷೆ ಮಲ್ತದ ಇತ್ತದು ನೆಗೆಟಿವ್ ಬೈದನೆಂದು ಮಂತ್ರಿ ದಿನೇಶ್ ಗುಂಡೂರಾವ್ ತಿಳಿಪಾದಿರು ಅಣ ಬುಧವಾರ ಆರೋಗ್ಯ ಇಲಾಖೆ ಬಿಡುಗಡೆ ಮಲ್ತಿನ ಅಂಕಿ ಅಂಶಗಳಿನ ಪ್ರಕಾರ ಇರುವೇರು ತೀರ್ದಿರು ನವೆಂಬರ್ 23 ಹಿಡಿದು ಬೆಂಗಳೂರು ಸರ್ಕಾರಿ ಆಸ್ಪತ್ರೆಡು ಮರ್ದಲಿತನ 44 ವರ್ಷದಾರು ಡಿಸೆಂಬರ್ 14 ಅಂಗಾಂಗ ಕೆಟ್ಟದು ತೀರ್ದಿರು ದಮ್ಮು ಸಮಸ್ಯೆಡು ಆಸ್ಪತ್ರೆ ಸೇರಿದನ 75 ವರ್ಷ ಪ್ರಾಯದಾರು ಡಿಸೆಂಬರ್ 17 ತೀರ್ದಿರು ಇರುವೆರೆಗಳ ಕೊರೋನಾ ಇತ್ತಂಡು ಕೇರಳಡು JN1 ಸೀಕೆ ಹೆಚ್ಚೊಂದು ಉಪನಿಡಿದವರ ಕರ್ನಾಟಕ ಗಡಿ ಭಾಗ ತಲಪಾಡಿಡು ಆರೋಗ್ಯ ಇಲಾಖೆ ಬುಕ್ಕ ತಲಪಾಡಿ ಗ್ರಾಮ ಪಂಚಾಯತ್ ಮೈಕುಡು ಜಾಗೃತೆ ಪನೊಂದುಲ್ಲೇರು ಹಿರಿಯರು ಬಂಜಿನ ಪೊಂಜನಕ್ಲು ಆರೋಗ್ಯ ಸಮಸ್ಯೆ ಉಪ್ಪುನಕ್ಲು ಕಡ್ಡಾಯ ಮಾಸ್ಕ್ ಬಾಡು ಶೀತ ಕಫ ಆರೋಗ್ಯ ಸಮಸ್ಯೆ ಉಪ್ಪುನಕ್ಲು ಆಸ್ಪತ್ರೆಡು ಮರ್ದ ಮಲ್ಪಡು ಗಡಿ ಪ್ರದೇಶವು ಕೇರಳೋಡು ಬತ್ತನಕ್ಲು ಪುಂಡು ಸೇರಂದೆ ಅಂತರ ಕಾತನೋಡೊಂದು ಜಾಗೃತೆ ಮೂಡೊಂದುಂಡು We had a discussion with the Union Health Minister and all other ministers and basically they have asked us to continue our preparation, keep vigil, increase our testing and ensure that all oxygen and beds and ventilators and all that is all in place, and any major outbreak government should be prepared to handle it. But they are saying this variant has been the JN.1 variant has been around for almost few months now across the world, and there's no need to panic. It's a sub-variant of the Omicron, so just keep testing more. Karnataka is now the highest in India in number of tests the last 24 hours. So we have a target of increasing it to 5,000 by Saturday. So do test more, find out more, and then later on we can see what else. No such guidelines. No guidelines, no restrictions on movement, no restrictions on gatherings, all that. But we advise precautions for people. Our advisory is to take precautions for people when they are in crowded places. Better to wear a mask. That advisory we have already given. नहीं ऐसा कुछ नहीं है. No screening, no checking at border areas or at airports. ಬೈಕ್ಗೆ ಮೀಂದ ಲಾರಿ ಗುದ್ದುದು ಬೈಕ್ ಹಿಡಿತನ ಸುರತ್ಕಲ್ ಕಾಟಿಪಳ್ಳದ ಅಬ್ದುಲ್ ರೌಫ್ ಪನ್ಪನಾರು ಜಾಗಿಡಿ ಜೀವ ಕಳವನ್ನ ಬೇಜಾರದ ಸಂಗತಿ ಗುರುವಾರ ಮಧ್ಯಾಹ್ನ ಕುಡ್ಲದ ಎಕ್ಕೂರು ರಾಜಮಾರ್ಗೋಡು ನಡೆತದೆ ಕುಡ್ಲದ ಇಕ್ಕೂರು ರಾಜಮಾರ್ಗೋಡು ಗುರುವಾರ ಮಧ್ಯಾಹ್ನ ಬೈಕ್ಗೆ ಮೀಂದ ಲಾರಿ ಹಿಡಿತದು ಬೈಕ್ ಬಿಡುಂದಿತ್ತನ ಸುರತ್ಕಲ್ ಕಾಟಿಪಳ್ಳದ ಅಬ್ದುಲ್ ರೌಫ್ ಪನ್ಪನಾರು ಜೀವ ಕಳವಂದಿರು ಅರೆಗ 57 ವರ್ಷ ಪ್ರಾಯ ಆದಿತ್ತಂಡು ಮಧ್ಯಾಹ್ನ ಪದ್ರಾಡು ಕಾಲಿಕ ಈ ಬೇಜಾರದ ಸಂಗತಿ ನಡೆತದಂಡು ಕುಡ್ಲದ ಪಂಪ್ವೆಲ್ ಕಡೆಡ್ದು ತೊಕ್ಕೊಟುದಂಚಿ ಪೋಂದಿತ್ತನ ಮೀಂದ ಲಾರಿ ಎಕ್ಕೂರು ಕೈತಲ್ ಬೈಕ್ ಗುದ್ದುದುಂಡು ಗುದ್ದುನ ರಭಸಗು ಬೈಕ್ದ ಒಟ್ಟುಗು ರೌಫ್ಲ ಮಾರ್ಗಗೂ ಬೂರ್ದು ಅರಣ ಮೇಲ್ಡೆ ಲಾರಿದ ಚಕ್ರ ಪೋದು ಆರು ಜಾಗೆಡೆ ತೀರ್ದಿರು ಕುಡ್ಲದ ಟ್ರಾಫಿಕ್ ದಕ್ಷಿಣ ಸ್ಟೇಷನ್ದ ಪೊಲೀಸರು ಜಾಗಿಗೆ ಬತ್ತದು ತನಿಖೆ ಮಲ್ತದಿರು ಮರತ ಗೆಲ್ಲು ಕಡ್ತಂದಿತ್ತಿನಾರು ಆಯತತ್ತದ ತೀರ್ತು ಬೂರ್ನಗ ಕಟ್ಟಿಂಗ್ ಮಿಷನ್ದ ಗರ್ಗಸ್ ಕಂಟೆಲ್ಗತಿ ಕಲ್ದು ಪ್ರಶಾಂತ್ ಪೂಜಾರಿ ಪಂಪನ ಜವನೆ ತೀರ್ನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕುದ ವೇಣೂರು ಸಾವ್ಯಡು நடத்துதண்டு ವೇಣೂರು ಸಾವ್ಯ ಪೊಸ ಇಲ್ಲದ ಪ್ರಶಾಂತ್ ಪೂಜಾರಿ ಮರತ ಗೆಲ್ಲು ಕಡ್ತೊಂದು ಪುನಗ ಆಯತತ್ತದ ಬೂರ್ದು ಕರಿದು ಬೋತಿರು ಅರೆಗೆ 36 ವರ್ಷ ಪ್ರಾಯ ಆದಿತ್ತಂಡು ಅರೆ ಇಲ್ಲದ ಕೈತಲು ಇಲ್ಲಡೆ ಕನಕ್ ಮಲ್ಪೆರಗಾದು ಡಿಸೆಂಬರ್ 14 ಕಾಂಡೆ ಮಿಗ್ಗಿ ಪ್ರಮೋದ್ನ ಒಟ್ಟುಗು ಮಿಷಂಡು ಮರ ಕಡ್ತೊಂದಿತ್ತಿರು ಈ ಪೊರ್ತುಡು ಆಯತತ್ತದು ಬೂರ್ದಿರು ಈ ಪೊರ್ತುಡು ಚಾಲ್ಡಿತಿನ ಮಿಷನ್ದ ಗರ್ಗಸ್ ಪ್ರಶಾಂತ್ ಪೂಜಾರ್ನ ಕಂಟೆಲ್ಗ ತಾಗದು ಜೋರುದ ಪೆಟ್ಟಾದಿತ್ತಂಡು ತುರ್ತು ಊರ್ದ ಖಾಸಗಿ ಆಸ್ಪತ್ರೆ ಕೊನದು ಹೆಚ್ಚಿಗೆ ಮರ್ದಗಾದ ಕುಡ್ಲದ ಆಸ್ಪತ್ರೆಗೆ ಪಾಡ್ದಿತ್ತೇರು ಅಂಡ ಅವಳು ಆರ ಬುಧಾರ ಕಾಂಡ ತೀರ್ದೇರು ಈ ಬಗೆಟ್ ವೇಣೂರು ಪೊಲೀಸ್ ಸ್ಟೇಷನ್ ದೂರದ ತಂದೇರು
ಪ್ರಶಾಂತ್ ಪೂಜಾರಿಗೆ ಮದಿಮೆ ಆದಿಜಾಂಡ್ ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಎತ್ಯಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆಡ್ ಬುಧವಾರ ಕ್ರಿಸ್ಮಸ್ ಸಂಭ್ರಮ ಆಚರಣೆ ಮಲ್ತೇರು ಕೊಂಕಣಿ ನಾಟಕ ಸಭಾ ವಿಜಯದ ಗುರುಕಾರ್ಯರು ಸೈಂಟ್ ಆನ್ಸ್ ಪ್ರಾಯರದ ಮುಖ್ಯಸ್ಥರು ಧರ್ಮಗುರು ರಾಕಿ ಡಿಕುನ ಬೊಕ್ಕ ಬಿನ್ನೆರು ಪಾಲ್ಗೊಂಡೇರು ಎತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆ ಸಾನ್ನಿಧ್ಯ ಸಂಸ್ಥೆ ನಡಪಾಯಿನ ಕ್ರಿಸ್ಮಸ್ ಸಂಭ್ರಮ ಆಚರಣೆಡ್ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಮಾತರೆನೆದುಕೊಂಡಿರು ಕೊಂಕಣಿ ನಾಟಕ ಸಭಾ ವಿಜಯದ ಗುರುಕಾರ್ಯರು ಸೈಂಟ್ ಆನ್ಸ್ ಪ್ರಾಯರದ ಸುಪೀರಿಯರ್ ಧರ್ಮಗುರು ರಾಕಿ ಡಿ ಕುನ್ಹಾ ನಾಮಫಲಕ ಉದಿಪನ ಮಲ್ತೇರು ಐದು ಬುಕ್ಕ ಪವಿತ್ರ ತೀರ್ಥ ತಳಿತದ ಆಶೀರ್ವಾದ ಮಲ್ತೇರು ಧರ್ಮಗುರುಕುಲು ಆಶೀರ್ವಚನ ಕುರ್ದು ಕ್ರಿಸ್ಮಸ್ ಪರ್ಬ ಬಜಿ ಒಂಜಿ ದಿನಕ್ಕೂ ಒಂಜಿ ಪ್ರದೇಶಗೂ ಮಾತ್ರ ಇತ್ತಿನ ಪರ್ಬಾತ್ ಇಡೀ ಲೋಕೊಡೆಯ ಆಚರಣೆ ಮಲ್ಪೇರು ನಮ್ಮ ಮಾತ ಸಂತೋಷ ಶಾಂತಿ ಜತೆ ಬಾಳ್ವೆಡು ಉಪ್ಪೆರ ಉಮೇದು ಕೊರ್ಪುನ ಪರ್ಬ ಕ್ರಿಸ್ಮಸ್ ಎಂದು ಬಂಡೇರು ಮಲ್ಲ ಬಿನ್ನೇರು ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ ಪಾತಿರ್ದು ಭಿನ್ನ ಸಾಮರ್ಥ್ಯದ ಜೋಕ್ಲೇನ ತೂವೊನ್ನವು ಸುಲಭದ ವಿಚಾರಾತ್ ಪ್ರತಿಯೊಂದು ನಿಮಿಷಲ ಅಕ್ಲಿನ ಒಟ್ಟುಗು ಇತ್ತದು ಉಮೇದು ಕೊರಡಾತಡು ಎತ್ಯವಾಸಿ ಸಾಮರ್ಥ್ಯದ ಜೋಕ್ಲೆಗ್ ಕಲ್ಪಾವನ ಸಂಸ್ಥೆಲು ರಾಜ್ಯಡು ಪಾಕ ಉಂಡು ಆಂಡ ಇಂಚಿನ ಜೋಕ್ಲಿನ ಮಾತ ಬುಲಿಚಿಲಿಗೆ ಸಹಾಯ ಆಪುನ ಕೆಲಸನು ಸಾನ್ನಿಧ್ಯ ಸಂಸ್ಥೆ ಮಲ್ತೊಂದುಂಡು ಪಂಡೇರು ಮಂಗಳೂರು ಸಂತೋಷ್ ಅರೇಂಜರ್ಸ್ ದ ಯಜಮಾನಿರು ಸಂತೋಷ್ ಸಿಕ್ವೇರ ಸಾನ್ನಿಧ್ಯ ಸಂಸ್ಥೆ ನಡಪಾವನ ಗಣೇಶ್ ಸೇವಾ ಟ್ರಸ್ಟ್ ಗುರ್ಕಾರ್ಯರು ದುಂಬುದ ಮೇಯರ್ ಮಹಾಬಲ ಮಾರ್ಲ ಪಣವದ ಗುರ್ಕಾರ್ಯರು ಜಗದೀಶ್ ಶೆಟ್ಟಿ ಪತ್ರಕರ್ತೆಯರು ನಂದಗೋಪಾಲ್ ಪಾಲ್ದೆ ತುಂಡೇರು ಬೇತೆ ಬೇತೆ ಪಂತರೆಡು ಗೆನ್ನಕ್ಲಿಗೆ ಇನಾಮಲಿನ ಪಟ್ಟೇರು ಈ ಪೊರ್ತುಡು ಗೋದಲಿ ಉದಿಪನ ಮಲ್ತೇರು ಸಂತ ಕ್ಲಾಸ್ ವೇಷದಾರು ಬತ್ತದು ನಲಿತದು ಜೋಕ್ಲಿಗೆ ಖುಷಿ ಕೊರಿಯರು ಕ್ರಿಸ್ಮಸ್ ಕೇಕ್ ಕತ್ತಿರ್ತದು ಸಂಭ್ರಮ ಪಟ್ಟೊಂಡೇರು ಜೋಕ್ಲಿಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು ಕ್ರಿಸ್ಮಸ್ ಹಬ್ಬವನ್ನು ಕ್ರಿಸ್ ಜಯಂತಿ ಹಬ್ಬವನ್ನು ಕೇವಲ ಡಿಸೆಂಬರ್ 25ನೇ ತಾರೀಕಿಗೆ ಮಾತ್ರವಲ್ಲ, ಈ ಹಬ್ಬವು ಒಂದು ತಿಂಗಳವರೆಗೆ ನಡೆಯುತ್ತದೆ. ಈಗಾಗಲೇ ಡಿಸೆಂಬರ್ 3ರಂದೇ ಸ್ಟಾರ್ಟ್ ಆಗಿದೆ. ಇದು ಜನವರಿ 6ರ ತನಕ ಜಗತ್ತಿನಾದ್ಯಂತ ಈ ಹಬ್ಬವನ್ನು ಆಚರಿಸುತ್ತಾರೆ. ಕ್ರಿಸ್ಮಸ್ ಹಬ್ಬ ಬಂತಂದರೆ ಮಕ್ಕಳಿಗೆಲ್ಲ ಹೊಸ ಉಡುಪು ಹಾಕುವ ಸಂತೋಷ, ಬಿಸ್ನೆಸ್ ಮಾಡುವವರಿಗೆ ವ್ಯವಹಾರ ಮಾಡಲಿಕ್ಕೆ ಸ್ವಲ್ಪ ವ್ಯವಹಾರ ಮಾಡುವ ಅವಕಾಶ, ಸ್ತ್ರೀಯರಿಗೆ ಒಂದು ಹೊಸ ಹೊಸ ಸಿಹಿ ತಿಂಡಿಗಳನ್ನು ಮಾಡುವ ಕುಸುವಾರ್ ಮಾಡುವ ಒಂದು ಅವಕಾಶ, ಮತ್ತು ನಮಗೆಲ್ಲರಿಗೆ ಸ್ವಲ್ಪ ಪಾರ್ಟಿ ಮಾಡಿ ಕ್ರಿಸ್ಮಸ್ ಕಮ್ಸ್ ಒನ್ಸ್ ಎ ಇಯರ್ ಬಟ್ ವೆನ್ ಇಟ್ ಕಮ್ಸ್ ಇಟ್ ಬ್ರಿಂಗ್ಸ್ ಲಾಟ್ ಆಫ್ ಚಿಯರ್ಸ್ ಎಂದು ಸಂತೋಷದಿಂದ ನಲಿದಾಡುವ ಹಬ್ಬ. ಈ ಹಬ್ಬದ ಮುಖ್ಯ ಕಾರಣರಾಗಿದ್ದಾರೆ ಯೇಸು ಕ್ರಿಸ್ತರು. ಹಿಂದೂ ಧರ್ಮದ ಪವಿತ್ರ ಗ್ರಂಥದಲ್ಲಿ ಒಂದಾಗಿದೆ ಬೃಹದಾರಣ್ಯಕ ಉಪನಿಷತ್ ಪುಸ್ತಕ 1 ಅಧ್ಯಾಯ 3 ವಾಕ್ಯ 28ರಲ್ಲಿ ನಾವು ಓದುತ್ತೇವೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ದೇವರು ಮನುಷ್ಯರನ್ನು ಸೃಷ್ಟಿಸಿದ ಆದಿ ಕಾಲದಿಂದಲೂ ಮನುಷ್ಯರ ಒಂದು ದೊಡ್ಡ ಪ್ರಾರ್ಥನೆಯಾಗಿತ್ತು, ಅಸತ್ಯದಿಂದ ಸತ್ಯಕ್ಕೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಈ ಮೃತ್ಯುವಿನಿಂದ ಮರಣದಿಂದ ನಿತ್ಯ ಜೀವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ. ಈ ಬೆಳಕು, ಈ ಸತ್ಯ ಮತ್ತೆ ಈ ಪುನರುತ್ಥಾನ ನಿತ್ಯ ಜೀವರಾಗಿದ್ದಾರೆ ಪ್ರಭು ಯೇಸು ಕ್ರಿಸ್ತರು. ಸಾನ್ನಿಧ್ಯ ಎಂಬ ಒಂದು ಸಂಸ್ಥೆಯನ್ನು ಒಂದು ಎಜುಕೇಷನ್ ಸೆಕ್ಟರ್ ಮಾಡೋದು ಸುಲಭ, ಮಾಡಿಕೊಂಡು ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾರೆ. ಆದರೆ ಇಂಥ ಸಾನ್ನಿಧ್ಯ ಎಂಬ ಸಂಸ್ಥೆಯನ್ನು ದೊಡ್ಡದು ಮಾಡಬೇಕಾದ್ರೆ ತುಂಬ ಕಷ್ಟ ಬರಬೇಕು. ಯಾಕೆಂದರೆ ಈ ಮಕ್ಕಳಿಗೆ, ವಿಶೇಷ ಮಕ್ಕಳು, ದೇವರ ಮಕ್ಕಳಿವರು, ಇವರಿಗೆ ನಾವೊಂದು ವಿದ್ಯೆ ಪ್ರಧಾನ ಅಲ್ಲ, ಅವರಿಗೆ ಜೀವನವನ್ನು ನಾವು ನಡೆಸ್ಕೊಂಡು ಹೋಗೋದು. ನಾವು ದಿನನಿತ್ಯದ ಕಾರ್ಯಕ್ರಮ ಹೇಗೆ ಮಾಡೋದು ಎಂಥದನ್ನು ಪ್ರತಿಯೊಂದು ಹಂತದಲ್ಲಿ ಅವರಿಗೆ ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡೋದು ಸುಲಭ, ಅವರಿಗೆ ಎಜುಕೇಷನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಂಥ ಮಕ್ಕಳೊಟ್ಟಿಗೆ ಜನ್ಮದಿಂದ ಹಿಡಿದು ಅವರ ಹೆಂಡತನ ಅವರೊಟ್ಟಿಗೆ ನಾವು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಅವರೊಟ್ಟಿಗೆ ನಿಲ್ಲಬೇಕಾಗ್ತದೆ. ಅಷ್ಟು ಸಮಯ ಕೊಟ್ಟು ಸಂಸ್ಥೆಯನ್ನು ಮೇಲೆ ತರಲಿಕ್ಕೆ ತುಂಬ ಕಷ್ಟ ಉಂಟು. ಅದನ್ನು ಪೂರ್ಣತಃ ಯಶಸ್ಸಾಗಿ ಮಾಡಿದ್ದು ಯಾವುದೊಂದು ಮಂಗಳೂರು ಸಂಸ್ಥೆಯಿಂದ ಅದು ಸಾನ್ನಿಧ್ಯ. ಅದು ಎಲ್ಲರಿಗೆ ತೋರಿಸಿಕೊಟ್ಟಿದ್ದೆ ಒಂದು ಸಂಸ್ಥೆ ಹೇಗೆ ನಡೆಸಬೇಕಂತ. ಆ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನಾವು ಕೊಡ್ತೇವೆ, ಅದಕ್ಕಿಂತ ಜಾಸ್ತಿ ಪ್ರೀತಿ ಆ ಮಕ್ಕಳು ನಮಗೆ ಕೊಡ್ತಾರೆ. ಇಷ್ಟು ಸುಂದರವಾದ ಕಾರ್ಯಕ್ರಮ ಇಲ್ಲಿ ಮೂಡಿ ಬರಬೇಕಾದ್ರೆ ಕೇವಲ 2 ದಿವಸದಲ್ಲಿ ನಮ್ಮ ವಿಶೇಷ ಮಕ್ಕಳನ್ನು ತಯಾರುಗೊಳಿಸಿದ್ದಾರೆ ನಮ್ಮ ವಿಶೇಷ ಶಿಕ್ಷಕರು. ನಾನು ಅವರಿಗೆ ಪ್ರಥಮತಃ ಅಭಿನಂದನೆ.
ಆ 2 ದಿವಸದಲ್ಲಿ ಇಷ್ಟು ಪರ್ಫೆಕ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾದರೆ ನಮ್ಮ ಮಕ್ಕಳು ಯಾವುದನ್ನು ಕೂಡ ಮಾಡಲಿಕ್ಕೆ ಸಿದ್ಧರು. ದೇಶ ವಿದೇಶದಲ್ಲಿ ಕಾರ್ಯಕ್ರಮ ನೀಡಿದವರು. ಈ ಕಾರ್ಯಕ್ರಮದ ಹಿಂದೆ ಶಿಕ್ಷಕ ವರ್ಗ ಬೆವರನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮಲ್ಲಿ ಎಲ್ಲ ಹಬ್ಬಗಳು ನಡೆಯುತ್ತದೆ. ಜಯಂತ್ ಕಾಪಿಕಾಡೇರ್ನ ಕಿಚನ್ ವರ್ಲ್ಡ್ ಅಂಗಡಿದ ಬೊಕ್ಕ ಇತ್ತೆ ಮೂಜನೆ ಹೊಸ ಶೋರೂಮ್ ಮಾಡರ್ನ್ ಇಂಟೀರಿಯರ್ಸ್ ಸುರತ್ಕಲ್ದ HNGC ಕಾಂಪ್ಲೆಕ್ಸ್ ಉದಿಪನಾಡ್. ವಕೀಲರು ಆರ್ ಪದ್ಮರಾಜ್, KPCC ಪ್ರಧಾನ ಕಾರ್ಯಂತರು ಇನಾಯತ್ ಆಲಿ ಇಂಚ ಬಿನ್ನಿರು ಪಾಲ್ದೆ ತಂದಿರು. ಕರಿನ ಇರುವ ವರ್ಷಲಿಡಿದು ಇಲ್ಲಿನ ಉಳಾಂಗನ ವಿನ್ಯಾಸದ ಇಂಟೀರಿಯರ್ ಕೆಲಸಲಡಿ ಎಡೆನ ತೆರಿದ್ನ ಬೊಕ್ಕ ಅವಿಟ ಮಲ್ಲ ಪುದರ್ ಪಡೆನ ಜಯಂತ್ ಕಾಪಿಕಾಡೇರ್ನ ಕಿಚನ್ ವರ್ಲ್ಡ್ ಅಂಗಡಿಡ್ದು ಬೊಕ್ಕ ಮೂಜನೆದ ಹೊಸ ಮಾಡರ್ನ್ ಇಂಟೀರಿಯರ್ಸ್ ಶೋರೂಮ್ ಸುರತ್ಕಲ್ದ ಮುಖ್ಯ ಜಾಗ್ಯಾದುಪುನ HNGC ಕಾಂಪ್ಲೆಕ್ಸ್ ಕಾರ್ಯ ಶುರು ಮಲ್ತದಂಡು. ಸಂಸ್ಥೆದ ಆಡಳಿತ ನಿರ್ದೇಶಕರು ಜಯಂತ್ ಕಾಪಿಕಾಡ್ ಬೊಕ್ಕ ನಿರ್ದೇಶಕಿ ಶ್ರೀಮತಿ ಜಯಶ್ರೀ ಈತದು ಬಿನ್ನೇರಿನ ಬೊಕ್ಕ ಸರ್ವೇರಿನ ಇದಕ್ಕೊಂದು ಮರ್ಯಾದೆ ಮಲ್ತಿರು. KPCC ಪ್ರಧಾನ ಕಾರ್ಯಂತರು ಇನಾಯತ್ ಆಲಿ ನಾಡೆ ಕತ್ತಿರ್ತದು ಮಾಡರ್ನ್ ಇಂಟೀರಿಯರ್ಸ್ ಶೋರೂಮ್ನು ಉದಿಪನ ಮಲ್ತಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣವದ ಗುರ್ಕಾರ್ಯರು ಬೊಕ್ಕ ವಕೀಲರ ಆದುಪುನ ಆರ್ ಪದ್ಮರಾಜ್ ತುಡರ ಬೋಳ್ಪ ಪೊತ್ತಾದು ಸಂಸ್ಥೆಗೆ ಡಿಪ್ ಬೈಕಿರು. ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರ್ಕಾರ್ಯರು ಸತ್ಯಜಿತ್ ಸುರತ್ಕಲ್, ಹಿಂದೂ ಯುವ ಸೇನೆದ ಗುರ್ಕಾರ್ಯರು ಯಶೋಧರ ಚೌಟ, ದಾಸ್ ಪ್ರಮೋಷನ್ಸ್ ನಿರ್ದೇಶಕರು ಅನಿಲ್ ದಾಸ್, ಪಾಲಿಕೆ ಸದಸ್ಯರು ನಯನ ಕೋಟ್ಯನ್, ಸಮಾಜ ಸೇವಕಿ ತಕ್ಸೀನಾ, ಕೊಲ್ಯ ಬಿಲ್ಲವ ಸಮಾಜ ಸೇವಾ ಸಂಘದ ಗುರ್ಕಾರ್ಯರು ಹರೀಶ್ ಮುಂಡೋಲಿ, ಕಾಪಿಕಾಡ್ ಮಂತ್ರದೇವತೆ ಸಾನ್ನಿಧ್ಯದ ಧರ್ಮದರ್ಶಿ ಪ್ರಶಾಂತ್ ಕಾಪಿಕಾಡ್ ಮಲ್ಲಬಿನ್ನಿರಾದು ಪಾಲ್ಗೊಂಡಿರು. ಪ್ರವೀಣ್ ಎಸ್ ಕುಂಪಲ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಜಯಂತ್ರವರು ಈ ಒಂದು ಕ್ಷೇತ್ರದಲ್ಲಿ ಬಹಳ ಅಪಾರ ಅನುಭವವನ್ನು ಹೊಂದಿರುವಂಥವರು. ಈಗಾಗಲೇ ಉಳ್ಳಾಲದಲ್ಲಿ ಹಾಗೆ ಮಂಗಳೂರಿನಲ್ಲಿ ಜನರಿಗೆ ಒಂದು ಸಂತೃಪ್ತಿಯ ಒಂದು ಸೇವೆಯನ್ನು ಒದಗಿಸಿದ ನಂತರ ಈಗ ಬೆಳೆಯುತ್ತಿರುವಂತಹ ಸುರತ್ಕಲ್ನಲ್ಲಿ ಈ ಮಾಡರ್ನ್ ಇಂಟೀರಿಯರ್ಸನ್ನು ಆರಂಭ ಮಾಡಿದ್ದಾರೆ. ಒಬ್ಬ ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಅನುಭವ ಇರುವಂತಹ ಒಬ್ಬರು ವ್ಯಕ್ತಿ. ಕೇವಲ ಲಾಭಕ್ಕೋಸ್ಕರ ವ್ಯಾಪಾರವನ್ನು ಮಾಡದೆ ನಾನು ಪ್ರಪ್ರಥಮವಾಗಿ ಉತ್ತಮ ಸೇವೆಯನ್ನು ಜನರಿಗೆ ನೀಡಬೇಕೆನ್ನುವಂಥ ಇರಾದೆಯನ್ನು ಇಟ್ಕೊಂಡವರು. ಬಹುಶಃ ಅದೇ ಕಾರಣದಿಂದ ಅವರು ಇವತ್ತು 3ನೇ ಒಂದು ಶಾಪನ್ನು ಇಲ್ಲಿ ಇಲ್ಲಿ ಉದ್ಘಾಟನೆ ಮಾಡುವಂತಾಯಿತು. ಸುರತ್ಕಲ್ ಪರಿಸರಕ್ಕೆ ಒಂದು ಉತ್ತಮವಾದ ಸೇವೆ ಕೊಡಬೇಕು, ಈ ಭಾಗದ ಜನರಿಗೆ ತನ್ನ ಕಾಲಡಿಯಲ್ಲಿ ತನ್ನ ಹತ್ತಿರದಲ್ಲೇ ಒಂದು ಉತ್ತಮವಾದ ಸೇವೆ ಕೊಡಬೇಕೆಂಬ ನಿಟ್ಟಿನಲ್ಲಿ ಮಾಡರ್ನ್ ಇಂಟೀರಿಯರ್ಸನ್ನು ತೆರೆದಿದ್ದೀರಿ. ಅವರ ಜೀವನ ಚರಿತ್ರೆಯನ್ನು ಈಗಾಗಲೇ ನಮ್ಮ ಸಹೋದರಿಗೆ ಹೇಳಿದರು. ತುಂಬ ಯಾವುದೇ ಒಂದು ತಂದೆ ಆಸ್ತಿ ಇಲ್ಲದೆ ಸ್ವಂತ ಕಷ್ಟಪಟ್ಟು ದುಡಿದು ಇಂಥ ಒಂದು ಸಂಸ್ಥೆಯನ್ನು ನಡೆಸಿದ್ದಾರೆ. ಒಂದು ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ ಗ್ರಾಹಕರಿಗೆ. ಖಂಡಿತವಾಗಿಯೂ ಕಳೆದ 20 ವರ್ಷಗಳಲ್ಲಿ ನೀವು ಕೊಟ್ಟ ಸೇವೆ ಗ್ರಾಹಕರಿಗೆ ಖುಷಿಗೊಟ್ಟು ನೀವು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾಗಲಿ, ಇಲ್ಲಿಯ ಜನರಿಗೆ ಒಂದು ಉತ್ತಮ ಸೇವೆ ಸಿಗುವಂತಾಗಲಿ. ದ ಕಿಚನ್ ವರ್ಲ್ಡ್ ಮಾಡ್ಯುಲರ್ ಕಿಚನ್ ಮ್ಯಾನುಫ್ಯಾಕ್ಚರ್ ಆಲ್ ಇಂಟೀರಿಯರ್ ಈಗ ಕುಡ್ಲಾಡು ಪ್ರಾರಂಭ ಆದ 21 ವರ್ಷ ನಡಪುಣಿ ಅವೆಲ್ಲಕ್ಕೆ ಫಸ್ಟ್ ಬಲ್ಮಠ ಆದಿತ್ತು. ಇದಕ್ಕೆ ಬೆಂದೂರಲ್ಲಿ ಮಂತೊಂದು ಆಂಡ್ ಅವಕ್ಕೆ ಅವೇ ಸಂಸ್ಥೆಯನ್ನು ನಮ್ಮ ಮುಲ್ಪ ಸುರತ್ಕಲ್ದು ಮನ್ಪಗೆ ಮಾಡಿದ ಮುಲ್ಪ ಜನ್ರೇಷನ್ ಎಲ್ಲ ಬಕ್ಕ ಸಿಟಿ ಇಂಪ್ರೂವ್ಮೆಂಟ್ ಆಯ್ತು ಮೂಲೊಂದು ಎಂಕಲು ಸಂಸ್ಥೆ ಓಪನ್ ಬಂತ ಅವೆಲ್ಲಕ್ಕೇ ಎಂಕಲ್ನ ಪ್ರತಿ ಎಂಕಲು ಇಂಟೀರಿಯರ್ ಬಂತು ಆಯ್ಬಕ್ಕ 5 ವರ್ಷ ಫ್ರೀ ಸರ್ವಿಸ್ ಎಲ್ಲ ಕೊರೊಂದಿಲ್ಲ. ಅವೆಲ್ಲಕ್ಕೇ ಕೆಲವು ಮಾಡೆಲ್ದ ಕಿಚನ್ ಉಂಡು, ಕೊರಿಯನ್ ಕಿಚನ್, ಮಲ್ಟಿವುಡ್ ಕಿಚನ್, ಬಕ್ಕ ಸ್ಟೋನ್ ಕಿಚನ್, ಬಕ್ಕ ಎಂಕಲು ಬ್ರ್ಯಾಂಡ್ ಲಂಚೇನೆ ಸ್ಲೀಕ್ ಫಿಟ್ಟಿಂಗ್ಸ್, ಹೆಟ್ಟಿಚ್, ಆನಿಕ್ಸ್ ಮೂಜೆ ಬ್ರ್ಯಾಂಡ್ ಪಾಡ್ನಿ, ಬಕ್ಕ ಐಟೆ 304 ಗ್ರೇಡ್ ಬಾಸ್ಕೆಟ್ ಪಾಡ್ನಿ ಶೈನರ್ ಸ್ಟೀಲ್ SS. ಬಕ್ಕ ಗ್ರಾಹಕರಿಗೆ ಪ್ರತಿ ಆ್ಯಪ್ ಕಾಲ್ ಮಂತನೆಲ್ಲ ಇಮಿಡಿಯೇಟ್ಲಿ ಎಂಕಲ ಸರ್ವಿಸ್ ಆ್ಯಪಲ್ಲ ಎಂಕಲ ಕಂಪೆನಿದು ಬೆಲ್ದಾಗ್ಲಿ ಅಪ್ಪ ಎಂಕಲ್ ಕಡಪಡ್ದು ಕೊರಪ. ಬಕ್ಕ ಇತ್ತ ಎಂಕಲ ಆಫರ್ ಉಂಡು, ಒಂದು ಆಲ್ ಇಂಟೀರಿಯರ್ ಮಂತನ ಎಂಕಲ್ನ ಚಿಮಿನಿಲ ಹಾಬುಲ ಆಫರ್ ಉಂಡು. ಬಕ್ಕ ಫುಲ್ ಆಲ್ ಇಂಟೀರಿಯರ್ ಮಂತನ ಫ್ರಿಡ್ಜ್ ಒಂದು ಆಫರ್ ಕೊರ್ಪುನ ಎಂಕಲ್ ಪ್ಲಾನ್ ಪಾಡ್ದ.
ರಾಗ ದ್ವೇಷ ದೂರ ಮಲ್ತದು ಪ್ರೀತಿ ಮನಸ್ಸದಿಂಜವನ ಕೆಲಸ ಆವಡೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೀರು ಬುಧವಾರ ಒಡಿಯೂರು ಗುರುದೇವದತ್ತ ಸಂಸ್ಥಾನೋಡು ದತ್ತ ಜಯಂತಿ ಮಹೋತ್ಸವ ಉದ್ದೀಪನ ಮಲ್ತದು ಆರ ಆಶೀರ್ವಚನ ಕೊರಿಯರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನೋಡು ದತ್ತ ಜಯಂತಿ ಮಹೋತ್ಸವ ನಡೆತುಂಡು. ಬುಧವಾರ ದತ್ತ ಜಯಂತಿ ಮಲ್ಲ ಉಚ್ಚಯ ದತ್ತ ಮಹಾಯಾಗ ಸಪ್ತಾಹ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಬೊಕ್ಕ ಯಕ್ಷಗಾನ ತಾಳಮದ್ದಲಿ ಸಪ್ತಾಹ ಉದ್ದೀಪನ ಲೇಸಿ ನಡೆತಂಡೆ. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ತುಡರ ಬೊಳ್ಪು ಪೊತ್ತಾದ ದತ್ತ ಮಹಾಯಾಗ ಭಾಗವತ ಪ್ರವಚನ ಸಪ್ತಾಹ ಬೊಕ್ಕ ತಾಳಮದ್ದಲಿ ಸಪ್ತಾಹನು ಉದ್ದೀಪನ ಮಲ್ತಿರು. ಸ್ವಾಮೀಜಿ ಆಶೀರ್ವಚನ ಕೊರದು ರಾಗ ದ್ವೇಷ ದೂರ ಮಲ್ತದು ಪ್ರೀತಿ ಮನಸ್ಸು ದಿಂಜಾವನ ಕೆಲಸ ಆವಡು ಹೃದಯ ಗೆಂದುನ ಒಟ್ಟುಗು ಬದುಕನ್ನು ಸರಿ ಮಲ್ಪುನ ಕಾರ್ಯನು ಶ್ರೀಮದ್ ಭಾಗವತ ಮಲ್ಪುನು ಮನಸ್ಸಿಗೆ ಎಡ್ಡೆ ವಿಚಾರ ಕೊರನಗ ಎಡ್ಡೆ ಸಾದಿರು ನಡಪ್ಪಿರ ಸಾಧ್ಯ ಅಂದ್ ಪಂಡಿರು. ಸಾಧ್ವಿ ಶ್ರೀ ಮಾತಾನಂದಮಯಿ ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ ಆನಂದ ಶೆಟ್ಟಿ ಭಾಗವತ ಸಪ್ತಾಹ ನಡಪಾದ ಕುರ್ಪುನ ಹಿರಣ್ಯ ವೆಂಕಟೇಶ್ವರ ಭಟ್ ಒಡಿಯೂರು ಗುರುದೇವ ಸೇವಾ ಬಳಗದ ಗುರ್ಕಾರ್ಯರು ಅಶೋಕ್ ಕುಮಾರ್ ಬಿಜಯ್ ಒಡಿಯೂರು ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರದ ಗುರ್ಕಾರ್ದಿ ಸರ್ವಾಣಿ ಪಿ ಶೆಟ್ಟಿ ಲೇಸಿಡ್ ಪಾಲ್ದೊಂಡಿರು. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ಥ ಕುರಿಯರು ಕಾಂಡೆ ದತ್ತ ಮಹಾಯಾಗ ಶುರುವಾದ ದತ್ತಮಾಲೆ ಪಾಡುನ ಕಾರ್ಯಕ್ರಮ ಮಾಪೂಜೆ ನಡಪಾಯರು. ಬಯ್ಯಗ ಶ್ರೀ ದತ್ತಾಂಜನೇಯ ದೇವೇರ್ನ ಪಲ್ಲೆಂಕಿ ಉಚ್ಚಯ ರಾತ್ರಿ ರಂಗಪೂಜೆ ಬೊಳ್ಳಿತೀರ್ದ ಉಚ್ಚಯ ನಡತಡು. ಊರ ಪರ ಊರ ಭಕ್ತರು ದತ್ತ ಜಯಂತಿ ಮಲ್ಲ ಉಚ್ಚಯಡು ಪಾಲ್ದೆ ತೊಂಡಿರು. ಈ ಗುರು ತತ್ವದ ಬಗೆಟ್ಟು ಗುರು ಚಿಂತನದ ಬಗೆಟ್ಟು ಸೂಕ್ಷ್ಮತೆ ನಮ್ಮ ವರ ತೆರಿಯಂದಾಂಡ ಯಾರು ಬದುಕಿಗೆ ಅವು ಮಲ್ಲ ಬುಲ್ಪಾಪುಂಡು ಉಂಟು ನಮ್ಮ ಪಣ್ಪೆರತ್ತೆ ಚಿತ್ತ ಚೋರ ಅಂತ ಪಣ್ಪೆರತ್ತ ಹೃದಯವನ್ನು ಗೆಲ್ಲುವುದು ಅಂತ ಅವು ಮಲ್ಲ ಸಂಗತಿ ಐಕ್ಯ ಶ್ರೀಮದ್ ಭಾಗವತ ಅನುಕೂಲವಾಯಿನ ನಾವು ಸಾಧ್ಯ ಅಂದಾಂಡ ಒಂಜಿ ವಿತ್ತ ಅಪಹಾರ ಅಂದುಂಡು ನಾನು ಚಿತ್ತ ಅಪಹಾರ ಅಂದು ಅವು ಬೋಡತ್ತ ನಮ್ಮಡ ಭಗವಂತನ ಗೆಂದೊಡತ್ತ ಗೆಂದೊಡ್ದಾಂಡ ನಮ್ಮಂತೆ ಉಳೈ ನಿಲ್ಕೊಂಡಂಚಿನ ಅಗತ್ಯತೆ ಉಂಡು ನಮ್ಮ ಬದುಕನ್ನು ನೇರ್ಪ ಮನ್ಪುಣಂಚಿನ ಸಂಗತಿಗಳು ಶ್ರೀಮದ್ ಭಾಗವತದೊಳಗೆ ಉಂಡು ಏತು ಗೊಂದಲಡು ನಮ್ಮಲ್ಲ ಈ ಗೊಂದಲಗು ಪರಿಹಾರ ಒಂಜೆ ಶ್ರೀಮದ್ ಭಾಗವತ ಸಾಧ್ಯ ಅಂಡಂದಾಂಡ ಭಾರತ ದೇಶಡು ನಮ್ಮವುಲ್ಲ ನಮ್ಮ ಈ ಪುನಃ ಕಾಲೊಡೆ ಅಯೋಧ್ಯೆಡು ಪ್ರಭು ಶ್ರೀರಾಮಚಂದ್ರಗ್ ಒಂಜಿ ಮಂದಿರ ನಿರ್ಮಾಣ ಆಪುಂಡತ ನಮ್ಮ ಕಾಲೋಡ ಆಪುಂಡತ ಎನ್ಪಿನ ವಿಶೇಷತೆಯನ್ನು ಈ ಸಂದರ್ಭದ ಪಂಡೊಂದು. ದಕ್ಷಿಣ ಕನ್ನಡ ಜಿಲ್ಲೆದ ಗಡಿ ಭಾಗರಡು ಕೊರೋನಾ ಸೀಗೆ ಹೆಚ್ಚೊಂದು ಪುನರ್ದವರ ಅವಳ ಆರೋಗ್ಯ ಬೇಲೆದಕ್ಲು ಮಾಹಿತಿ ಕೊರ್ಪೇರು ಕೇರಳ ಗಡಿಟ್ಟು ಕಡ್ಡಾಯ ಪರೀಕ್ಷೆ ಇಜ್ಜಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಸುದ್ದಿಕೂಟುಡು ಮಾಹಿತಿ ಕೊರದು ಕೇರಳ ಗಡಿ ಭಾಗರಡು ಕೊರೋನಾ ಸೀಕದ ಬಗೆಟ್ ಕಡ್ಡಾಯ ಪರೀಕ್ಷೆ ಇಜ್ಜಿ ಅಂಡ ಆರೋಗ್ಯ ಬೇಲೆದಕ್ಲು ಮಾಹಿತಿ ಕೊರ್ಪೇರು ಗಡಿಭಾಗ ಕೇರಳೊಡ್ದು ಪಾಕಜನ ಬೇಲಿಗೆ ಕಲ್ಪೆರೆಗೆ ಕುಡ್ಲಗ್ ಬರ್ಪೇರು ಅಂಚಾದ ಎಂಕ್ಲಿಕ್ ಸರ್ಕಾರೊಡ್ದು ಕೆಲವು ಮಾರ್ಗಸೂಚಿ ಬೈದನು ಐತಂಚ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿನ ಒಟ್ಟುಗು ಸಭೆ ನಡಪಾದನು ಏರ್ಲ ಪೋಡಿನ ಅಗತ್ಯ ಇಜ್ಜಿ ಪೊಕ್ಕಡೆ ಕೆಪ್ಪುಗುಪ್ಪು ಆವಡ ಎಂದು ಪಂತೇರು. ಕೇರಳದ ಕಾಸರಗೋಡು ನಿಚ್ಚಲ ಒಂಜಿರಡ್ಡು ಜನಕ್ರೀಡ ಸೀಕು ತೋಜೊಂದುಂಡು ಆಂಡ ನಮ್ಮ ಜಿಲ್ಲೆಡು ಇಜ್ಜಿ ಖಾಸಗಿ ಬುಕ್ಕ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚನೆ ಕೊಡುತ್ತುಂಡು. ಆಕ್ಸಿಜನ್ ಹಾಸಿಗೆಲು ವೆಂಟಿಲೇಟರ್ ICU ಸಜ್ಜಾದು ಪೆರತಿರಿಪಾದುಂಡು ಗಡಿಭಾಗ ಸ್ವರ್ಗ ಸಾರಡ್ಕ ಜಾಲ್ಸೂರು ಸುಳ್ಯ ಪದವು ತಲಪಾಡಿಡ ಅಲರ್ಟ್ಗೆ ಸೂಚನೆ ಕೊಡುತ್ತುಂಡು.
ಈ ಐನ್ ಕಡಿಟ್ಟು ಓಲ್ಲ ತಡೆಪು ಇಜ್ಜಿ ಆಂಡ ಅಲ್ಪಡ್ದು ಬರ್ಪುನಕ್ಲಿಕ್ಕೆ ಮೈಕೋಡು ಮಾಹಿತಿ ಕುರುಕೊಂಡು ಕಡ್ಡಾಯ ಪರೀಕ್ಷೆ ಮಲ್ಪೊಡು ಒಂದು ಸೌಚನ್ಯ ಬೈದಿಜಿ ಅಗತ್ಯ ಬೂರ್ಡ ಪರೀಕ್ಷೆ ಮಲ್ಪು ಅಂದು ಆರ್ಪಂಡೇರು. ವಿಶೇಷವಾಗಿ ನಮ್ಮದು ಗಡಿ ಭಾಗ ಆಗಿರೋದ್ರಿಂದ ಕೇರಳದಿಂದ ನಾಗರಿಕರು ಆಗಾಗ್ಗೆ ಎಲ್ಲ ತಮ್ಮ ದೈನಂದಿನ ಚಟುವಟಿಕೆಗಳು ಹಾಗೂ ಆರೋಗ್ಯ ಸೇವೆಗಳಿಗೆ ದಕ್ಷಿಣ ಕನ್ನಡ ಅದರಲ್ಲೂ ಮಂಗಳೂರನ್ನೇ ಆಶ್ರಯಿಸಿರುವುದರಿಂದ ಹೆಚ್ಚಿನ ಜನರು ಮಂಗಳೂರನ್ನು ತಲುಪ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ರಾಜ್ಯ ಮಟ್ಟದಿಂದಲೂ ಕೂಡ ಗಡಿ ಭಾಗದಲ್ಲಿ ಹೆಚ್ಚು ಪ್ರಕರಣ ವರದಿಯಾಗುವ ಸಾಧ್ಯತೆ ಇದ್ದು ಈಗ ಅಗತ್ಯ ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಈ ದಿವಸ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಸುದ್ದಿ ಸಭೆಯನ್ನು ಮಾಡಿ ಒಂದಷ್ಟು ಅಗತ್ಯ ಸೂಚನೆಗಳನ್ನು ಸಲಹೆ ಸೂಚನೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಒಂದು ಮನವಿ, ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ, ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ. ಕಾಸರಗೋಡಿನಲ್ಲಿ ನಿನ್ನೆಯವರೆಗೆ 27 ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ 25 ಹೋಮ್ ಐಸೋಲೇಷನ್ಲಿದ್ದಾರೆ. ಇನ್ನು 2 ಆಸ್ಪತ್ರೆಯಲ್ಲಿದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ. ಅಲ್ಲಿ ದಿನಕ್ಕೆ 1 ಅಥವಾ 2 ಪ್ರಕರಣಗಳಷ್ಟೇ ವರದಿ ಆಗ್ತಿರೋ ಅಂಥದ್ದು. ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಷ್ಟೇ, ಯಾವುದೇ ಗೊಂದಲ ಇಲ್ಲ, ಆತಂಕ ಪಡುವಂಥದ್ದೇನಿಲ್ಲ. ಪರೀಕ್ಷೆ ಮಾಡಿದಾಗ 1 ಅಥವಾ 2 ಪ್ರಕರಣವು ಅಷ್ಟೇ ವರದಿ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆಯವರೆಗೆ 70 ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರೋವಂಥದ್ದು. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ. ಆದಾಗ್ಯೂ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೋಸ್ಕರ 28/11/2023 ಹಾಗೂ 4/12/2023 ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಲೋಕದ ಮಾತ ಬಂಟೆರನು ಒಂಜಿ ದೊಂಪದಡಿಟ್ಟು ಸಮ್ಮೇಳನ ನೋಡುದು ಒಟ್ಟು ಸೇರಾಯನ ತೃಪ್ತಿ ಜಾಗತಿಕ ಬಂಟೆರ್ನ ಸಂಗುಲಿನ ಒಕ್ಕೂಟ ಉಂಡು ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಂತೇರು. ವಿಶ್ವ ಬಂಟೆರ್ನ ಸಮ್ಮೇಳನದ ಖರ್ಚದ ಬಗೆಟ್ ಮುಲ್ಕಿಡ್ ನಡತ್ನ ಸಭೆಟ್ ಆರು ಗುರ್ಕಾರ್ಮಯ ವಹಿಸಿದಿತ್ತೀರು. ಜಾಗತಿಕ ಬಂಟೆರ್ನ ಸಂಗುಲಿನ ಒಕ್ಕೂಟದ ನಿಲಿಟು ಒಡಿಪೊಡು ನಡಪಾಯಿನ ವಿಶ್ವ ಬಂಟೆರ್ನ ಸಮ್ಮೇಳನದ ಖರ್ಚದ ಲೆಕ್ಕದ ಬಗೆಟ್ ಮುಲ್ಕಿಡ್ ಸಭೆನು ಅಟನೆ ಮಲ್ತಿತ್ತೀರು. ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮ ವಹಿಸಿದ ಪಾತಿರ್ದು ಲೋಕದ ಬಂಟೆರಿನ ಮಾತ ಒಂಜೆ ದೊಂಪದಡಿಟ್ಟು ಒಟ್ಟು ಸೇರನ ತೃಪ್ತಿ ಒಕ್ಕೂಟಗುಂಡು ಒಡಿಪೊಡು 2 ದಿನ ಗೊಬ್ಬುದ ಕೂಟ ಕಲೋತ್ಸವ ನಡಪಾದು ಗೊಬ್ಬುದ ಕ್ಲೇನು ಕಲಾವಿದಿರನು ಒಟ್ಟು ಸೇರಾದು ಕಾರ್ಯಕ್ರಮ ಗೆಲ್ಮೆ ಪಡೆಯರೆ ಸಮಾಜದ ಮಾತೆರ್ಲ ಸಾಕಾರ ಕೊರತಿருந்து ಐಕಳ ಹರೀಶ್ ಶೆಟ್ಟಿ ಪಂಡೇರು. ಒತ್ತು ಗುರುಕಾರ್ಯರು ಕರ್ನಿರೆ ವಿಶ್ವನಾಥ ಶೆಟ್ಟಿ, ಮರ್ಯಾದಿ ಕಾರ್ಯಂತಿರು ಜಯಕರ ಶೆಟ್ಟಿ ಇಂದ್ರಾಳಿ, ಪಣವದ ಗುರುಕಾರ್ಯರು ಉಳ್ತೂರು ಮೋಹನ್ ದಾಸ್ ಶೆಟ್ಟಿ, ಜೊತೆ ಕಾರ್ಯಂತಿರು ಚಂದ್ರಹಾಸ ಶೆಟ್ಟಿ ರಂಗೋಲಿ. ವಿಶ್ವ ಬಂಟೆರ್ನ ಸಮ್ಮೇಳನ 2023 ಬೇತೆ ಬೇತೆ ಸಮಿತಿನ ಸಂಚಾಲಕರು, ಕಾರ್ಯಕಾರಿ ಸಮಿತಿದ ಮಾತಾ ಸದಸ್ಯರು, ಒಕ್ಕೂಟದ ದುಂಬುದ ಪಣವದ ಗುರುಕಾರ್ಯರು ಕೊಲ್ಲ ಬಾಲಕೃಷ್ಣ ರೈ, ಆಡಳಿತ ಅಧಿಕಾರಿ ಸಚ್ಚಿದಾನಂದ ಹೆಗ್ಡೆ ಕೊಲ್ಕೆಬೈಲು ಸಭೆಟ್ ಪಾಲ್ದೊಂಡಿರು. ಅಯೋಧ್ಯೆಡು ಪೂಜೆ ಮಲ್ಪುನ ಮಂತ್ರಾಕ್ಷತೆನು ಪಟ್ಟಣ ಅಭಿಯಾನ ನಡೆತೊಂದಿತ್ತದು. ಕುಡ್ಲ ವಿಭಾಗಡು 8 ಲಕ್ಷ ಇಲ್ಲೆಗ್ ಮಂತ್ರಾಕ್ಷತೆ ಪಟ್ಟಣ ಯೋಜನೆ ಪಾಡೊಂದುಂಡು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಸುದ್ದಿಪುಟೋಡು ತೆರಿಪಾದೇರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಗುರುಕಾರ್ಯರು ಡಾಕ್ಟರ್ ಎಂ ಬಿ ಪುರಾಣಿಕ್ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಅಯೋಧ್ಯದ ಮಂತ್ರಾಕ್ಷತೆ ಪಟ್ಟಣ ಅಭಿಯಾನ ಬಗೆಟ್ ಮಾಹಿತಿ ಕೊರತೇರು. 2024 ಜನವರಿ 22 ಅಯೋಧ್ಯೆಡು ಶ್ರೀರಾಮ ಮಂದಿರ ಲೋಕಾರ್ಪಣೆ ಬುಕ ಬಾಲರಾಮನ ಮೂರ್ತಿ ಪ್ರತಿಷ್ಠೆ ನಡಪ್ಪುನ ಲೆಕ್ಕೊಡು ದೇಶದೊರ್ಮಿಡು ಅಯೋಧ್ಯೆಡು ಪೂಜೆ ಮಂತಿನ ಮಂತ್ರಾಕ್ಷತೆ ಪಟ್ಟಣ ಅಭಿಯಾನ ನಡೆತೊಂದುಂಡು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದಿವಣ್ಣ ಕಾರ್ಯಕ್ರಮ ತಂಚ ದಕ್ಷಿಣ ಕನ್ನಡ ಒಡಿಪು ಬೊಕ್ಕ ಕೊಡಗು ಜಿಲ್ಲೆ ಸೇರಿದು ಕುಡ್ಲ ವಿಭಾಗಡು 8 ಲಕ್ಷ ಇಲ್ಲಿಲೆಗ್ ಮಂತ್ರಾಕ್ಷತೆ ಪಟ್ಟಣ ಯೋಜನೆ ಪಾಡದೆಂದು ಪಂಡೇರು. ಜನವರಿ 22 ಕೊಡಗು ಸೇರಿನಂಚ ಕರಾವಳಿದ ಸಾರಗಟ್ಲೆ ಕೇಂದ್ರಲೆಡು ಧಾರ್ಮಿಕ ಕಾರ್ಯಕ್ರಮ ನಡಪಾವನೆತ ಒಟ್ಟುಗು ಅಯೋಧ್ಯೆಡು ನಡಪುನ ಮಾತಾ ಕಾರ್ಯಕ್ರಮಲೇನು ಸೀದ ಪ್ರಸಾರಡು ತುಯ್ಯರ ವ್ಯವಸ್ಥೆ ಮಲ್ಪುಡು ಜನವರಿ 1-15 ಮುಟ್ಟ ಇಲ್ಲಿ ಸಂಪರ್ಕ ಅಭಿಯಾನ ನಡಪೆರೆ ಉಂಡು ಪುರಾಣಿಕ್ ಪಂಡೇರು. ಜನವರಿ 22 ಕಾಂಡೆ 11 ಮಧ್ಯಾಹ್ನ 1 ಗಂಟೆದೊಲೈ ಶ್ರೀರಾಮದೇವಿಯರ್ನ ಪ್ರಾಣ ಪ್ರತಿಷ್ಠೆ ಆಪುಂಡು ಅಂಚದು ಪ್ರತಿಯೊಂಜಿ ಇಲ್ಲಡೆ ಲೆಪ್ಪೋಲೆ ರಾಮಮಂದಿರದ ಫೋಟೋ ಪವಿತ್ರ ಮಂತ್ರಾಕ್ಷತೆ ಕೊರ್ಪುಣುಂದು ಪ್ರಾಂತ್ಯ ಕಾರ್ಯಂತಿರು ಶರಣ್ ಪಂಪುವೆಲ್ ತೆರಿಪಾರು. ಜನವರಿ 1-15 ಮುಟ್ಟ ಕಾರ್ಯಕರ್ತರು ಮಂತ್ರಾಕ್ಷತೆಯನ್ನು ಪ್ರತಿಯೊಂಜಿ ಇಲ್ಲಡೆ ಪಟ್ಟಿರೈತದು ಐನು ಶ್ರದ್ಧೆಡ್ದು ತಂದು ಜನವರಿ 22 ಕಾಂಡೆಡ್ದು ಮಧ್ಯಾಹ್ನ ಮುಟ್ಟ ನಡಪುನ ಕಾರ್ಯಕ್ರಮ ಒಟ್ಟು ಪಾಲ್ದೆತ್ತು ನೋಡುಂದು ನಾಯಕರು ಭಿನ್ನೈತೊಂದಿರು. ಸಂಘ ಪರಿವಾರ ವಿಶ್ವ ಹಿಂದೂ ಪರಿಷತ್ತು ಜನರ ಉತ್ಸಾಹವನ್ನು ತಡೀಲಿಕ್ಕೆ ನಾವು ಪ್ರತ್ಯಕ್ಷ ದರ್ಶಿಗಳು ಏನು ಪ್ರಯತ್ನ ಮಾಡಿದರೂ ಜನ ಆವೇಶದಿಂದ
ಸಿಕ್ಕಿದ ವೆಪನ್ಸನ್ನು ಉಪಯೋಗವನ್ನು ಮಾಡಿ, ಸರಳುಗಳನ್ನು ಉಪಯೋಗ ಮಾಡಿ 3 ಹೊತ್ತಿನಲ್ಲಿ ಸೂರ್ಯಾಸ್ತಮ ಆಗುವುದರೊಳಗೆ 3 ದಾಂಚಗಳು ಕೂಡ ಉರುಳು ಬಿದ್ದುವು. ಆ ಜಾಗದಲ್ಲಿ ತಾತ್ಕಾಲಿಕವಾಗಿ ರಾಮನ ಒಂದು ಜಾಗವನ್ನು ಪ್ರತಿಷ್ಠೆ ಮಾಡಿ ಟೆಂಟಿನಲ್ಲಿ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಮಾಡಿ 8ನೆಯ ತಾರೀಕು ಕೊನೆಗೆ ಪೇಜಾವರ ಶ್ರೀಗಳ ತಂಡ ಅಯೋಧ್ಯೆಯಿಂದ ಈ ಕಡೆಗೆ ಬಂತು. ಆನಂತರ ಏನೆಲ್ಲ ನಡೆಯಿತು, ಎಲ್ಲ BJP ಸರ್ಕಾರಗಳು, ಪೂರಕ ಸರ್ಕಾರಗಳನ್ನೆಲ್ಲ ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಿತು. ಆನಂತರ ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ನಿರ್ಬಂಧ ಬಂತು. ನಮ್ಮ ಚಟುವಟಿಕೆ, ಹೊರಗಿನ ಚಟುವಟಿಕೆ ನಿಂತೋಯ್ತು. ಆದರೆ ನಾವು ಮೊನ್ನೆ ಈಗಿನ BJP ಸರ್ಕಾರದ ಒಂದು ಮೇಲುಸ್ತುವಾರಿಯಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಸೂಕ್ತವಾದಂಥ ಒಂದು ನಿರ್ಣಯವನ್ನು ಕೊಟ್ಟು ಒಂದು ಟ್ರಸ್ಟನ್ನು ನೇಮಕ ಮಾಡಲಿಕ್ಕೆ ಸಲಹೆ ಕೊಟ್ಟು ಇವತ್ತು ರಾಮ ಮಂದಿರದ ಮೊದಲನೆಯ ಹಂತದ ಕೆಲಸ ನಡೆದಿದೆ. ನಾಳ್ದು ಜನವರಿ 22ನೇ ತಾರೀಕು 11 ಗಂಟೆಯಿಂದ 2 ಗಂಟೆಯವರೆಗೆ ಮಧ್ಯದಲ್ಲಿ ನಡೆಯತಕ್ಕಂತಹ ಬಾಲರಾಮನ ಪ್ರತಿಷ್ಠೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಲಿಕ್ಕಿದೆ. ಹಲವಾರು ಪ್ರತಿಷ್ಠಿತ ಜನ ಅದಕ್ಕೆ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು, ಸರಸಂಘ ಚಾಲಕರು, ಅಯೋಧ್ಯೆಯ ಮುಖ್ಯಮಂತ್ರಿಗಳು, ಪ್ರಮುಖರು ಅವರ ಸಮ್ಮುಖದಲ್ಲಿ ಶ್ರೀರಾಮಲಾಲ್ನ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಒಡಿಪು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ 4ನೇ ಪರ್ಯಾಯ ಉಚ್ಚೇದಲೆ ಕೊಡು ದೊಂಪಮೂರ್ತ ಬುಧವಾರ ನಡೆತ್ತದೆ. ಒಡಿಪು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ 4ನೇ ಪರ್ಯಾಯ ಮಲ್ಲ ಉಚ್ಚಯ ಜನವರಿ 17ಕ್ಕೆ ನಡಪೆರೆಯುತ್ತದೆ. ಐತಲೆ ಕೊಡು ದುಂಬತ್ತ ಸಂಪ್ರದಾಯದ ಕಾರ್ಯಕ್ರಮಗಳು ಮಾತ ನಡೆತದೆ. ಬುಧವಾರ ಉಚ್ಚಯಗೂ ದೊಂಪಮೂರ್ತ ನಡೆತದೆ. ರಾಘವೇಂದ್ರ ಕೊಡಂಚರ ಪೌರೋಹಿತ್ಯುಡು ಧಾರ್ಮಿಕ ಕಾರ್ಯಗಳು ನಡೆತದೆ. ದೊಂಪದ ಜವಾಬ್ದಾರಿ ತುವನ್ನ ರಾಜೇಶ್, ಮುಚ್ಚೂರು ರಾಮಚಂದ್ರ ಭಟ್, ನಾಗರಾಜ್ ಉಪಾಧ್ಯಾಯ ಬೊಕ್ಕ ಮಠದ ಮೇಸ್ತ್ರಿ ಪದ್ಮನಾಭ ಮುಕ್ಲಿಗೆ ಕಾರ್ಯತುವನ್ನ ಮೂರ್ತ ಪ್ರಸಾದ ಕೊರಂಡು. ಸಮಿತಿದ ಕಾರ್ಯಗುರ್ಕಾರ್ಯರು ರಘುಪತಿ ಭಟ್ ಪರ್ಯಾಯ ಪ್ರಚಾರಗಾದ ಮಲ್ತದ್ನ ಗಾಡಿ ಸ್ಟಿಕ್ಕರ್ಲಿನ ಬಿಡುಗಡೆ ಮಲ್ತೇರು. ಮಠದ ದಿವಾನಿರು ನಾಗರಾಜ ಆಚಾರ್ಯ, ಪ್ರಸನ್ನ ಆಚಾರ್ಯ, ಪಣವದ ಗುರ್ಕಾರ್ಯರು ರಂಜನ್ ಕಲ್ಕುರ, ಕಾರ್ಯಂತರ ರಾಘವೇಂದ್ರ ಕಿಣಿ, ಸಮಿತಿದ ಪದಾಧಿಕಾರಿಗಳು ಗುರುರಾಜ ಉಪಾಧ್ಯಾಯ, ವಿಷ್ಣುಮೂರ್ತಿ ಉಪಾಧ್ಯಾಯ, ರವೀಂದ್ರ ಆಚಾರ್ಯ, ರಘುಪತಿ ರಾವ್, ಹಯವದನ ಭಟ್, ರಾಮಕೊಡಂಚ, ನಾಗರಾಜನ್ ರಾವ್, ರಾಮಚಂದ್ರ ಸನಿಲ್, ಸುಮಿತ್ರ ಕೆರೆಮಠ, ಅಮಿತ, ಸರೋಜ, ಗೀತಾ ಪಾಲ್ದೊಂಡಿರು. ಮಠದ ರಮೇಶ್ ಭಟ್ ಸೊಲ್ಮೆ ಸಂದಾಯರು. ಚಪ್ಪರ ಮುಹೂರ್ತದ ವಿಶಿಷ್ಟ ಅಂತ ಹೇಳಿದರೆ ಅನ್ನದಾನಕ್ಕಾಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಚಪ್ಪರ ಮುಹೂರ್ತ ಅಂತ ಆರಂಭ ಆಯಿತು. ಈಗ ಚಪ್ಪರ ಮುಹೂರ್ತವನ್ನು ನಾವು ಸಾಂಕೇತಿಕವಾಗಿ ಮಾಡಿ ಚಪ್ಪರಗಳು ಸ್ವಲ್ಪ ಕಮ್ಮಿ ಇರ್ಬೋದು, ಆದರೆ ವ್ಯವಸ್ಥೆಗಳ ದೃಷ್ಟಿಯಲ್ಲಿ ಅದು ಚಪ್ಪರ ಮುಹೂರ್ತದಲ್ಲಿ ಭಾರಿ ಪ್ರಾಮುಖ್ಯತೆ ವಹಿಸ್ತದೆ. ಪ್ರಚಾರ ದೃಷ್ಟಿಯಲ್ಲಿ ಎಲ್ಲ ಕೃಷ್ಣ ಭಕ್ತರನ್ನು ಕರೆಸುವ ನಿಟ್ಟಿನಲ್ಲಿ ಇವೊಂದು ಸಾಂಪ್ರದಾಯಿಕವಾಗಿ ವೆಹಿಕಲ್ ಸ್ಟಿಕ್ಕರ್ ಅಂದರೆ ವಾಹನಗಳಿಗೆ ಸಂಬಂಧಿಸಿದ ಸ್ಟಿಕ್ಕರನ್ನು ಅಳಿಸಿ ಇಡೀ ನಮ್ಮ 300 ಬಸ್ಸುಗಳಿಗೆ ಹಾಗೂ ಉಡುಪಿಯ ಎಲ್ಲ ರಿಕ್ಷಾ ಆಟೋ ಚಾಲಕರ ವ್ಯವಸ್ಥೆಯಲ್ಲಿ ನಾವೊಂದು ಜಾಹೀರಾತು ಫಲಕ ಮೂಲಕ ಪರ್ಯಾಯಕ್ಕೆ ಬನ್ನಿ, ನಾಡ ಹಬ್ಬ ನೋಡ ಬನ್ನಿ ಎನ್ನುವ ಹಿರಿಯ ಚಿಂತಕರು ವಾಗ್ಮಿ ಲಕ್ಷ್ಮೀಶ ತೋಳ್ಪಾಡಿಯರಿನ ಕೇಂದ್ರ ಸಾಹಿತ್ಯ ಅಕಾಡೆಮಿದ 2023ನೇ ಸಾಲದ ಪ್ರಶಸ್ತಿಗೆ ಅಜತದೇರು. ಅರೆನ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಗ್ರಂಥಗೂ ಈ ಪ್ರಶಸ್ತಿ ಸಂದಿದೆ.
ಲಕ್ಷ್ಮೀಶ ತೋಳ್ಪಾಡಿಯರಿಗೆ ಸಂದನ ಕೇಂದ್ರ ಸಾಹಿತ್ಯ ಅಕಾಡೆಮಿದ 2023 ಸಾಲದ ಪ್ರಶಸ್ತಿ 1 ಲಕ್ಷ ರೂಪಾಯಿದ ಒಟ್ಟಿಗೂ ಪ್ರಶಸ್ತಿ ಓಲೆ ಸೇರಿದುಂಡು. ಅರಣ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಈ ಪ್ರಶಸ್ತಿಗೆ ಸಂದದಲು. ಡಿಲ್ಲಿಡ್ ಮಾರ್ಚ್ 14 நடப்புன ಲೀಸಿಡ್ ಪ್ರಶಸ್ತಿನ ಕೊರ್ಪೇರು. ತೋಲ್ಪಾಡಿ ಸೇರಿನಂಚ 24 ಭಾಷೆನ ಲೇಖಕರಿನ ಪ್ರಶಸ್ತಿಗೆ ಅಜಪ್ಪು ಆತನದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿದ ಪ್ರಕಟಣೆ ತಿಳಿಪಾದನು. ಭಾರತ ಯಾತ್ರೆ ಬೂಕು ಪ್ರಜಾವಾಣಿದ ಸಾಹಿತ್ಯ ಪುರವಣಿ ಮುಕ್ತ ಛಂದಡ್ ಅಚ್ಚಾವಂದಿತ್ತಿನ ಮಹಾಭಾರತ ಅನುಸಂಧಾನ ಅಂಕಣ ಬರೌಲಿನ ಕೋಪೆ ಆದುಂಡು. ಕನ್ನಡ ವಿಭಾಗದ ಅಜಪ್ಪು ಸಮಿತಿಡು ನಾಗೇಶ್ ಹೆಗಡೆ, ಆನಂದ ಜಂಜರವಾಡ ಬುಕ್ಕ JN ತೇಜಶ್ರೀ ಇತ್ತೀರು. ಇಡಗಿರಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೋಲ್ಮೇಲೆ